ಉಚ್ಚಿಲಬಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎರ್ಮಾಳು ಮೂಡುಬೆಟ್ಟು ಪ್ರದೇಶದಲ್ಲಿ ಸುಮಾರು 20 ಎಕರೆ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಕಳೆದ 20 ವರ್ಷಗಳಿಂದ ಕಾಮಿನಿ ನದಿ ಹೂಳೆತ್ತದ ಕಾರಣ ಗದ್ದೆಗೆ ನೀರು ಹರಿದ ಪರಿಣಾಮ ಭತ್ತದ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಆದರೆ ರೈತರ ಜೀವನಾಡಿ ಕಾಮಿನಿ ನದಿಯು ಹೂಳೆತ್ತದೆ ಅದೆಷ್ಟು ಕಾಲವಾಗಿದೆ. ಅದರ ಫಲವಾಗಿ ಮಳೆ ನೀರು ನಿರಂತರವಾಗಿ ಕೃಷಿ ಭೂಮಿಗೆ ಹೊಕ್ಕು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಜನಪ್ರತಿನಿಧಿಗಳು ಸಹಿತ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಲ್ಲಿ ಈ ಬಗ್ಗೆ ಹಲವಾರು ಬಾರಿ ಮನವಿಯನ್ನ ಮಾಡಿಕೊಂಡರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಕೃಷಿಕರು ದೂರ್ತಾ ಇದ್ದಾರೆ. ವರ್ಷ ಪ್ರತಿ ವ್ಯವಸಾಯ ಮಾಡ್ತೇವೆ ಕಾರ್ತಿ ಅಂತ. ಈ ಬೆಳೆಯನ್ನು ಕಾರ್ತಿ ಅಂತ ಮಾಡ್ತೇವೆ. ವರ್ಷ ಪ್ರತಿ ಈ ಥರ ಆಗಲಿಲ್ಲ. ಈ ಸಲ ನೆರೆ ಬಂದ 15-20 ದಿವಸ ನೆರೆ ಬಂದು ನಾವು ನೆಟ್ಟೊಂದು 6 ಎಕರೆ ಗದ್ದೆ ಸಂಪೂರ್ಣವಾಗಿ ನಾಶವಾಗಿದೆ. ಇದಕ್ಕೆ ಮೂಲ ಕಾರಣ ಇದು ಕಾಮಿನಿ ನದಿ ಹೊಳೆ ಉಂಟು. ಆ ಹೊಳೆಯ ಹೂಳೆತ್ತದ ಕಾರಣ. ಸಾಧಾರಣ ಹೂಳೆತ್ತದೆ ಒಂದು 10-20 ವರ್ಷ ಆಯಿತು. ಇದಕ್ಕೆ ಸಂಬಂಧಪಟ್ಟ ನಾವು ಹೇಳಿ ಆಗಿದೆ. ಯಾರು ಇದಕ್ಕೆ ಜನಪ್ರತಿನಿಧಿಗಳಾಗಲಿ ನೀರಾವರಿ ಇಲಾಖೆಯಾಗಲಿ ಸ್ಪಂದಿಸೋದಿಲ್ಲ. ದಯವಿಟ್ಟು ಅದನ್ನು ಒಂದು ಹೂಳೆತ್ತ ಮಾಡಿದರೆ ಬರುವ ವರ್ಷದಿಂದ ನಾವು ಬೇಸಾಯ ಮಾಡ್ಬೋದು. ಇಲ್ಲಾದರೆ ನಮಗೆ ಬೇಸಾಯ ಮಾಡುವ ರೀತಿ ಇಲ್ಲ. ಈ ಸಲ ಬಯಲು ಗದ್ದೆ 6 ಎಕರೆಗೂ ಜಾಸ್ತಿ ಮಾಡಿದರೆ ಸಾಧಾರಣ ನಮಗೆ 60,000 ಚಿಲ್ಲರೆ ನಾಟಿಗೆ ಆಗಿದೆ. ಇತರ ಖರ್ಚು 1 ಲಕ್ಷಕ್ಕೂ ಮಿಕ್ಕಿ ಖರ್ಚಾಗಿದೆ.